ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲ ವಿಶೇಷ ಮಾಹಿತಿ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ವಿಶೇಷ ಮಾಹಿತಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು ಈ ಸರಣಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಈ ಕಾರ್ಯಕ್ರಮ ಹೊಸಕೊರಲ್ 24x7 ನಿಮಗೆ ಒದಗಿಸ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು ನಿಮಗೆ ಯಾವಾಗಲೂ ಹೇಳಿದ ಹಾಗೆ ಮಂಗಳೂರಿನ ಹೋಮ್ ಗಾರ್ಡ್ನ ಕಮಾಂಡೆಂಟ್ ಆಗಿ, ದಂತ ವೈದ್ಯರಾಗಿ, ಒಳ್ಳೆಯ ಬರಹಗಾರರಾಗಿ, ಚಿಂತನೆಗಾರರಾಗಿ, ವಾಗ್ಮಿಯಾಗಿ ಪ್ರಸಿದ್ಧರು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಬಾಯಿ ಕ್ಯಾನ್ಸರ್ನ ಬಗ್ಗೆ ವಿಶೇಷ ಮಾಹಿತಿಯನ್ನು ಒದಗಿಸ್ತಾ ಇದ್ದೇವೆ. ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರನ್ನು ಈ ಕಾರ್ಯಕ್ರಮಕ್ಕಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಡಾಕ್ಟ್ರೇ, ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿಯಲ್ಲಿ ನಾವು ಈ ವಾರ ಆಯ್ದುಕೊಂಡಂತಹ ವಿಷಯ ಬಾಯಿ ಕ್ಯಾನ್ಸರ್. ಬಾಯಿ ಕ್ಯಾನ್ಸರ್ ಅಂತ ಹೇಳುವಾಗ ನಮಗೆ ಬಹಳ ಒಂದು ರೀತಿಯ ಮುಜುಗರ. ಅಂತ ಹೇಳಿದರೆ ಇದು ಯಾವಾಗ ಹೇಗೆ ಬರ್ತದೆ ಅಂತ ಯಾರಿಗೂ ಗೊತ್ತಿರುವುದಿಲ್ಲ. ಹೆಚ್ಚಾಗಿ ಬಾಯಿಯ ಬಗ್ಗೆ ಎಲ್ಲರೂ ನಿರ್ಲಕ್ಷ್ಯ ವಹಿಸುವವರೇ ಹೆಚ್ಚು. ಒಂದು ಹಲ್ಲು ಹಾಳಾದರೂ ಅದರ ಬಗ್ಗೆ ಅಷ್ಟು ಗಂಭೀರ ಪರಿಣಾಮಗಳನ್ನು ಯಾರು ತೆಗೆದುಕೊಳ್ಳುವುದಿಲ್ಲ. ಈ ಬಾಯಿ ಕ್ಯಾನ್ಸರ್ ಅಂದರೆ ಏನು ಇದು? ನೋಡಿ, ಕ್ಯಾನ್ಸರ್ ಅಂದರೆ ನಮ್ಮ ದೇಹದಲ್ಲಿನ ಜೀವಕೋಶಗಳು ಅನಿಯಂತ್ರಿತವಾಗಿ ಡಿವೈಡ್ ಆಗಿ ಒಂದು ಗಡ್ಡೆಯ ಫಾರ್ಮೇಷನ್ ಆಗೋದು. ಇದು ನಮ್ಮ ಆಡು ಭಾಷೆಯಲ್ಲಿ ಸಾಮಾನ್ಯ ಜನರು ಕಲ್ಪನೆ, ಗಡ್ಡೆ ಬೆಳೀತೀನಿ ಅಂತೇಳಿ, ಅಂದರೆ ಮಾಂಸ ಬೆಳೀತೀನಿ ಅಂತೇಳಿ. ಅಂದರೆ ನಮ್ಮ ಜೀವಕೋಶಗಳು, ನಾವು ಬದುಕಬೇಕಾದ್ರೆ ನಮ್ಮ ದೇಹದಲ್ಲಿರುವ ಜೀವಕೋಶ ನಿರಂತರವಾಗಿ ಹಳೆ ಜೀವಕೋಶಗಳು ಸತ್ತು ಹೊಸ ಜೀವಕೋಶಗಳು ಉತ್ಪಾದನೆ ಆಗಬೇಕು. ಜೀವಕೋಶಗಳು ನಿಯಮಿತವಾಗಿ ಅದು ಡಿವೈಡ್ ಆಗುತ್ತೆ, ಡಿವೈಡ್ ಆಗಿ ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತೆ, ಹೊಸ ಸೆಲ್ಗಳು ಫಾರ್ಮೇಷನ್ ಆಗುತ್ತೆ. ಈ ಸೆಲ್ಗಳು ಜೀವಕೋಶಗಳು ಡಿವೈಡ್ ಆಗುವಂಥ ಪ್ರಕ್ರಿಯೆ ಉಂಟಲ್ಲ, ಅದಕ್ಕೊಂದು ಕಂಟ್ರೋಲ್ ಇದೆ ನಮ್ಮ ದೇಹದಲ್ಲಿ, ಕಂಟ್ರೋಲ್ ಮೆಕ್ಯಾನಿಸಮ್ ಅಂತ ಇದೆ. ಅದನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ನಮ್ಮ ದೇಹದ ಎಲ್ಲ ಅಂಗಾಂಗಗಳ ಜೀವಕೋಶಗಳು ಕಾಲಕ್ಕೆ ಬದಲಾಗುತ್ತಾ ಹೋಗ್ತಾ ಇರ್ತದೆ. ಈ ಕ್ಯಾನ್ಸರ್ನಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ಒಂದು ನಿಯಂತ್ರಣ ಇದೆಯಲ್ಲ, ಜೀವಕೋಶಗಳ ಡಿವೈಡ್ ಆಗುವಂಥ ಪ್ರಕ್ರಿಯೆ ನಿಯಂತ್ರಣ ತಪ್ಪಿ ಹೋಗ್ತದೆ. ಆವಾಗ ಏನಾಗುತ್ತೆ, ಅಗತ್ಯಕ್ಕಿಂತ ಜಾಸ್ತಿ ಈ ಜೀವಕೋಶಗಳು ಉತ್ಪಾದನೆ ಆಗುತ್ತೆ. ಉತ್ಪಾದನೆಯಾಗಿ ಕಂಟ್ರೋಲ್ ಇಲ್ಲದೆ ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್ ಅಂತ ಹೇಳ್ತೇವೆ. ಈ ರೀತಿ ಆದಾಗ ಅಲ್ಲಿ ಗಡ್ಡೆಗಳ ಫಾರ್ಮೇಷನ್ ಆಗುತ್ತೆ. ಅದನ್ನೇ ನಾವು ಕ್ಯಾನ್ಸರ್ ಅಂತ ಹೇಳೋದು. ಆಡು ಭಾಷೆಯಲ್ಲಿ ನಾವು ಕ್ಯಾನ್ಸರ್ ಅಂತೇಳಿ, ಅದಕ್ಕೆ ನಮ್ಮ ಶುದ್ಧ ಕನ್ನಡದಲ್ಲಿ ಅರ್ಬುದ ರೋಗ ಅಂತ ಹೇಳ್ತೇವೆ. ಅರ್ಬುದ ಅಂದರೆ ಏಡಿ. ಏಡಿ ಅಂತ ಹೇಳಿದರೆ ನಾವು ತಾವೆಲ್ಲ ನೋಡಿರ್ಬೋದು, ಕೆಲವರು ಏಡಿಗಳನ್ನು ತಿಂತಾರೆ. ಈ ಏಡಿ ಹೇಗಿರ್ತದೆ ಅಂತ ಹೇಳಿದರೆ, ಅದರ ಕದಂಬ ಬಾಹುಗಳಲ್ಲಿ ಅದು ಕಚ್ಚಿ ಹಿಡಿದಾಗ ಏಡಿ ಸತ್ತರೂ ಸಹ ಅದರ ಬಾಹುಗಳನ್ನು ಬಿಡುವುದಿಲ್ಲ. ಏಡಿಯನ್ನು ನಾವು ಕೊಂದರೂ ಸಹ ಆ ಬಾಹುಗಳನ್ನು ಮತ್ತೆ ನಾವು ಕಟ್ ಮಾಡಿ ತೆಗಿಬೇಕಾಗತ್ತೆ. ಅಷ್ಟು ಭದ್ರವಾಗಿ ನಮ್ಮ ದೇಹವನ್ನು ಹಿಡ್ಕೊಳ್ತದೆ. ಅದೊಮ್ಮೆ ಕಚ್ಚಿ ಹಿಡಿದ್ರೆ ಅಷ್ಟು ಸುಲಭವಾಗಿ ಬಿಡುವುದಿಲ್ಲ ಅಂತ ಹೇಳಿ, ಸತ್ತರೂ ಸಹ ಅದನ್ನು ಬಿಡುವುದಿಲ್ಲ, ಹಿಡಿತವನ್ನು ಬಿಡುವುದಿಲ್ಲ. ಈ ಕ್ಯಾನ್ಸರಿಗೆ ಆ ಕಾರಣದಿಂದಲೇ ಒಮ್ಮೆ ಕ್ಯಾನ್ಸರ್ ಬಂದರೆ ಸರಿಯಾದ ಚಿಕಿತ್ಸೆ ಮಾಡಲಿಲ್ಲ, ಸೂಕ್ತ ಸಮಯದಲ್ಲಿ ಮಾಡಲಿಲ್ಲ ಅಂದರೆ ಈ ಮನುಷ್ಯನೊಟ್ಟಿಗೆ ಕ್ಯಾನ್ಸರ್ ಸಹ ಸತ್ತು ಹೋಗ್ತದೆ. ಅದಕ್ಕೆ ಅರ್ಬುದ ರೋಗ ಅಂತೇಳಿ ಒಂದು ವಿಶೇಷವಾದಂಥ ವ್ಯಾಖ್ಯಾನವನ್ನು ಮಾಡಿರ್ತಾರೆ. ಈಗ ಬಾಯಿ ಕ್ಯಾನ್ಸರ್ ಅಂತ ಹೇಳುವಾಗ ಈ ಬಾಯಿ ಕ್ಯಾನ್ಸರಲ್ಲಿ ಎಷ್ಟು ವಿಧಗಳಿವೆ? ನೋಡಿ, ಕ್ಯಾನ್ಸರ್ಗಳಲ್ಲಿ 10 ಹಲವಾರು ಕ್ಯಾನ್ಸರ್ಗಳಿದೆ. ಅದು ರಕ್ತದ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಅದು ದೇಹದಲ್ಲಿ ಇದರ ರಕ್ತದ ಜೀವಕೋಶಗಳು, ಬಿಳಿ ರಕ್ತ ಕಣಗಳು ಅನಿಯಂತ್ರಿತವಾಗಿ ಜಾಸ್ತಿ ಉತ್ಪಾದನೆ ಆಗುವಂಥದ್ದು. 10 ರಿಂದ 8 ರಿಂದ 11 ಸಾವಿರ ಪರ್ ಕ್ಯೂಬಿಕ್ ಮಿಲಿಮೀಟರ್ ಇರುವಂಥದ್ದು. ಲಕ್ಷಗಟ್ಟಲೆ ಇಮ್ಮೆಚೂರ್ ವೈಟ್ ಬ್ಲಡ್ ಸೆಲ್ಸ್ ಬರುವುದನ್ನೇ ರಕ್ತದ ಕ್ಯಾನ್ಸರ್ ಅಂತ ಹೇಳ್ತೇವೆ. ಅದೇ ರೀತಿ ಲಂಗ್ ಕ್ಯಾನ್ಸರ್ ಇರ್ಬೋದು, ಪ್ರೋಸ್ಟೇಟ್ ಕ್ಯಾನ್ಸರ್ ಇರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಬೇರೆ ಬೇರೆ ರೀತಿಯ ಬೇರೆ ಬೇರೆ ಅಂಗಗಳಿಗೆ ಲಿವರ್ ಕ್ಯಾನ್ಸರ್ ಇರ್ಬೋದು. ಅದೇ ರೀತಿ ಬಾಯಿಯಲ್ಲಿ ಸಹ ಒಂದು ಕ್ಯಾನ್ಸರ್, ಅದನ್ನು ಬಾಯಿ ಕ್ಯಾನ್ಸರ್ ಅಂತ ಹೇಳ್ತೇವೆ. ಬಾಯಿಯಲ್ಲಿ ನಮ್ಮ ಬಾಯಿಯೊಳಗಿನ ಮ್ಯೂಕೋಸ, ಅದರಲ್ಲಿ ಇರುವಂಥದ್ದು ಪದರ, ಮೇಲಿನ ಪದರ ಸ್ಕ್ವಾಮಸ್ ಸೆಲ್ ಅಂಥೇಳಿ ಒಂದು ಅಲ್ಲಿಯ ಸೆಲ್ಗಳು, ಜೀವಕೋಶಗಳು ಅನಿಯಂತ್ರಿತವಾಗಿ ಡಿವೈಡ್ ಆಗಿ ಗೆಡ್ಡೆ ಬೆಳೆಯುವುದನ್ನು ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಚರ್ಮದ ಮೇಲ್ಭಾಗದಿಂದ ಹುಟ್ಟುವಂಥ ಕ್ಯಾನ್ಸರ್ಗಳಿಗೆ ನಾವು ಕಾರ್ಸಿನೋಮಾ ಅಂತ ಹೇಳ್ತೇವೆ. ದೇಹದ ಒಳಭಾಗದಲ್ಲಿ ರಕ್ತನಾಳಗಳಿರ್ಬೋದು, ಎಲುಬು ಇರ್ಬೋದು, ಅಸ್ಥಿಮಜ್ಜೆ ಇರ್ಬೋದು, ಬೋನ್ ಇರ್ಬೋದು, ಇಂಥಲ್ಲಿಂದ ಹುಟ್ಟಿದ್ದನ್ನು ನಾವು ಸಾರ್ಕೋಮಾ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಸಾರ್ಕೋಮಾ ಎಲ್ಲ ರಕ್ತನಾಳಗಳ ಮೂಲಕ ಹರಡುತ್ತದೆ. ಈ ನಮ್ಮ ಕಾರ್ಸಿನೋಮಗಳು ಮೇಲ್ಭಾಗದ ಪದರದ ಟಿಶ್ಯೂಗಳಿಂದ ಬರುವುದು ಸಾಮಾನ್ಯವಾಗಿ ಲಿಂಫ್, ಜೀವದ್ರವ್ಯಗಳ ಮುಖಾಂತರ, ಜೀವಕೋಶಗಳ ದ್ರವ್ಯ ಲಿಂಫ್ ಅಂತಿದೆ, ಅದರ ಮುಖಾಂತರ ಹರಡ್ತದೆ. ಸೊ ಈ ಓರಲ್ ಕ್ಯಾನ್ಸರ್ ಅನ್ನೋದು ಬಾಯಿ ಒಳಗೆ ಇರುವಂತಹ ಮ್ಯೂಕೋಸದ ಇರುವಂತಹ ಸೆಲ್ಗಳು
ಅನ್ಕಂಟ್ರೋಲ್ ಆಗಿ ಡಿವೈಡ್ ಆಗಿ ಉಂಟಾಗುವ ಗಡ್ಡೆಗಳಿಗೆ ಬಾಯಿ ಕ್ಯಾನ್ಸರ್ ಅಂತ ಹೇಳ್ತೇವೆ. ಇದರಲ್ಲಿ 2 ವಿಧ ಇದೆ, ಬಿನೈನ್ ಟ್ಯೂಮರ್ ಮತ್ತು ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತ ಹೇಳಿ. ಬಿನೈನ್ ಅಂದರೆ ಅದು ಸಾಮಾನ್ಯವಾಗಿ ತುಂಬ ಸ್ಲೋ ಆಗಿ ಬೆಳೆಯುವಂಥದ್ದು. ಅದಕ್ಕೆ ಒಂದು ಹೊರಗಿನ ಕವಚ ಇರ್ತದೆ, ಕ್ಯಾಪ್ಸೂಲ್ ಇರುತ್ತೆ, ಮತ್ತು ದೇಹದ ಬೇರೆ ಭಾಗಗಳಿಗೆ ಅದು ಸ್ಪ್ರೆಡ್ ಆಗೋದಿಲ್ಲ, ನಿಧಾನವಾಗಿ ಬೆಳೀತದೆ, ನೋವಿರುವುದಿಲ್ಲ, ಒಂದೇ ಜಾಗಕ್ಕೆ ಸೀಮಿತವಾಗಿರ್ತದೆ. ಬಿನೈನ್ ಗಡ್ಡೆಗಳು ಅಂತೇಳಿ ಅದನ್ನು ಸರ್ಜರಿ ಮಾಡಿ ತೆಗಿಲಿಕ್ಕಾಗತ್ತೆ. ಅದನ್ನು ಬಹಳ ಸುಲಭವಾಗಿ, ಅದರಿಂದ ಜೀವಕ್ಕೆ ಏನು ವಿಶೇಷವಾದ ಅಪಾಯ ಆಗೋದಿಲ್ಲ. ಇನ್ನೊಂದು ಕ್ಯಾನ್ಸರ್ ಇದೆ, ಅದನ್ನು ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತೇಳಿ, ತುಂಬ ಫಾಸ್ಟಾಗಿ ಬೆಳೀತದೆ, ತೀವ್ರತರವಾಗಿ ಬೆಳೆಯುವಂಥದ್ದು, ಮತ್ತು ಅದಕ್ಕೆ ಕ್ಯಾಪ್ಸೂಲ್ ಇರುವುದಿಲ್ಲ, ಅದಕ್ಕೆ ಹೊರಗಿನ ಕವಚ ಇರುವುದಿಲ್ಲ. ಅದು ಹತ್ತಿರದ ಎಲ್ಲ ಟಿಶ್ಯೂಗಳು, ಅದರ ಪಕ್ಕದಲ್ಲಿರುವಂಥ ಎಲ್ಲ ಟಿಶ್ಯೂಗಳನ್ನು ಡಿಸ್ಟ್ರಾಯ್ ಮಾಡುತ್ತಾ ಬೆಳೀತದೆ. ಅದು ಸುತ್ತ ಎಕ್ಸ್ಪೊನೆನ್ಷಿಯಲ್ ಆಗಿ ಬೆಳೀತದೆ, ಬಹಳ ವೇಗವಾಗಿ ಬೆಳೀತದೆ, ಮತ್ತು ಬಹಳ ವೇಗವಾಗಿ ಬೇರೆ ದೇಹದ ಬೇರೆ ಭಾಗಕ್ಕೆ ಸ್ಪ್ರೆಡ್ ಆಗುತ್ತೆ. ತಾವು ಕೇಳಿರ್ಬೋದು ರಕ್ತ ಬೀಜಾಸುರ ಅಂತೇಳಿ, ಅದರ ಎಲ್ಲೆಲ್ಲಿ ರಕ್ತ ಬೀಳ್ತದೆ ಅಲ್ಲೆಲ್ಲ ಹುಟ್ಟಿಕೊಳ್ತದೆ. ಒಂದು ಬಿಂದು ರಕ್ತದಿಂದ ಮತ್ತೊಬ್ಬ ರಾಕ್ಷಸ ಹುಟ್ಟುತ್ತಾನೆ ಹೇಳಿ. ಇಲ್ಲಿ ಏನಾಗುತ್ತೆ, ಈ ಮ್ಯಾಲಿಗ್ನೆಂಟ್ ಟ್ಯೂಮರ್ಗಳಲ್ಲಿ ಇಲ್ಲಿರುವಂಥ ಜೀವಕೋಶ ರಕ್ತದ ಮುಖಾಂತರ ಅಥವಾ ಲಿಂಫ್ ದ್ರವ್ಯದ ಮುಖಾಂತರ ಬೇರೆ ಕಡೆ ಮೆಟಾಸ್ಟಾಸಿಸ್ ಅಂತ ಹೇಳ್ತೇವೆ, ಎಲುಬು ಮೆದುಳಿಗೆ ಹೋಗುತ್ತೆ, ಲಂಗ್ಸಿಗೆ ಹೋಗುತ್ತೆ, ಬ್ರೆಸ್ಟಿಗೆ ಹೋಗುತ್ತೆ, ಬೇರೆ ಬೇರೆ ಕಡೆ ಹೋಗುತ್ತೆ. ಅಲ್ಲಿ ಹೋದಲ್ಲೆಲ್ಲ ಅಲ್ಲಿ ಈ ಒಂದು ಜೀವಕೋಶ ಅಲ್ಲಿ ಅದನ್ನು ಡಿವೈಡ್ ಆಗಲಿಕ್ಕೆ ಶುರುವಾಗುತ್ತೆ, ಅಲ್ಲಿ ಇನ್ನೊಂದು ಗೆಡ್ಡೆ ಬೆಳೀತದೆ, ಹೋದಲ್ಲೆಲ್ಲ ಗೆಡ್ಡೆ ಬೆಳೀಲಿಕ್ಕೆ ಶುರುವಾಗ್ತದೆ. ಸೊ ಮ್ಯಾಲಿಗ್ನೆಂಟ್ ಟ್ಯೂಮರ್ ಅನ್ನೋದು ಬಹಳ ಡೇಂಜರ್, ಅಪಾಯಕಾರಿಯಾದಂತಹ ಬೆಳವಣಿಗೆ. ಅದಕ್ಕೆ ಆದಷ್ಟು ಬೇಗ ಚಿಕಿತ್ಸೆ ಕೊಡಬೇಕು, ಇಲ್ಲದ್ರೆ ದೇಹದೆಲ್ಲೆಡೆ ಸ್ಪ್ರೆಡ್ ಆಗಿ ಬೇಗ ಮಾರಣಾಂತಿಕವಾಗುವ ಸಾಧ್ಯತೆಗಳು ಇದೆ. ಬಾಯಿ ಕ್ಯಾನ್ಸರ್ಗಳಲ್ಲಿ ಬಿನೈನ್ ಟ್ಯೂಮರ್ಗಳನ್ನು ಸುಲಭವಾಗಿ ಚಿಕಿತ್ಸೆ ಮಾಡಲಿಕ್ಕಾಗತ್ತೆ. ಮ್ಯಾಲಿಗ್ನೆಂಟ್ ಟ್ಯೂಮರ್ ಅದನ್ನು ಬಹಳ ಚಿಕಿತ್ಸೆ ನೀಡಲಿಕ್ಕೆ ಬಹಳ ಜಾಗ್ರತೆ ವಹಿಸಬೇಕು, ಬೇಗ ಚಿಕಿತ್ಸೆ ನೀಡಬೇಕು, ಇಲ್ಲದ್ರೆ ಮಾರಣಾಂತಿಕ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ. ಈಗ ಬಾಯಿ ಕ್ಯಾನ್ಸರ್ ಅದು ಹರಡುತ್ತದೆ, ಅದರಲ್ಲಿ ಬೇರೆ ಬೇರೆ ವಿಧಗಳೆಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಈ ಬಾಯಿ ಕ್ಯಾನ್ಸರ್ ಅಥವಾ ಬೇರೆ ಕ್ಯಾನ್ಸರ್ಗಳಿಗೂ ಬೇರೆ ಬೇರೆ ಕಾರಣಗಳಿರ್ಬೋದು. ವಿಶೇಷವಾಗಿ ಬಾಯಿ ಕ್ಯಾನ್ಸರ್ ಬರಲಿಕ್ಕೆ ಏನು ಕಾರಣಗಳಿರ್ತವೆ? ಕ್ಯಾನ್ಸರ್ಗಳಿಗೆ ಹಲವು ಕಾರಣ, ಇಂಥದ್ದೇ ಒಂದು ನಿರ್ದಿಷ್ಟ ಕಾರಣ ಅಂತ ಏನಿಲ್ಲ. ಕ್ಯಾನ್ಸರಿಗೆ ವಿಕಿರಣದಿಂದ, ರೇಡಿಯೇಷನ್ನಿಂದ ಬರುವಂಥ ಸಾಧ್ಯತೆಗಳಿದೆ. ಮತ್ತು ಆನುವಂಶಿಕವಾಗಿ ಕೆಲವೊಂದು ಕ್ಯಾನ್ಸರ್ಗಳು ಬರುವ ಸಾಧ್ಯತೆ ಇದೆ. ಬ್ರೆಸ್ಟ್ ಕ್ಯಾನ್ಸರ್ ಇದ್ದರೆ ಬಹುಶಃ ಫ್ಯಾಮಿಲಿನಲ್ಲಿ ರನ್ ಆಗ್ತದೆ ಅಂತ ಹೇಳ್ತೇವೆ. ಮತ್ತು ಬೇರೆ ಬೇರೆ ಲೋಕಲ್ ಕಾರಣಗಳು, ವೈರಲ್ ಇನ್ಫೆಕ್ಷನಿಂದ ಬರ್ತದೆ. ಮತ್ತು ಯಾವುದಾದರೂ ಪದೇ ಪದೇ ಕ್ರೋನಿಕ್ ಇರಿಟೇಷನ್ನಿಂದ, ಒಂದು ಹಲ್ಲಿನ ಚೂಪಾದ ಭಾಗ ಅಥವಾ ಡೆಂಚರ್ನ ಚೂಪಾದ ಭಾಗದಿಂದ ಜೀವಕೋಶಗಳಿಗೆ ಕ್ರೋನಿಕ್ ಇರಿಟೇಷನ್ ಆದರೆ ಅಲ್ಲಿ ಬರೋ ಸಾಧ್ಯತೆ ಇದೆ. ಧೂಮಪಾನ, ತಂಬಾಕು ದಿ ಮೇಜರ್ ಕಲ್ಪ್ರಿಟ್. ಬಹಳಷ್ಟು ಬಾಯಿ ಕ್ಯಾನ್ಸರ್ಗಳಿಗೆ ಮೂಲ ಕಾರಣ ಈ ಗುಟ್ಕಾ, ಪಾನ್ ಪರಾಗ್, ತಂಬಾಕು, ಸಿಗರೇಟ್ ಉತ್ಪನ್ನಗಳು. ಅದರಲ್ಲಿ ಸಾವಿರಾರು ವಿಷಕಾರಕ ಅನಿಲಗಳಿದೆ, ವಿಷಕಾರಕ ರಾಸಾಯನಿಕಗಳಿದೆ. ಇವೆಲ್ಲ ನಮ್ಮ ದೇಹದ ಬಾಯಿ ಒಳಗಿನ ಮ್ಯೂಕೋಸದ ಮೇಲೆ ಅತ್ಯಾಚಾರ ಮಾಡಿ ಅದರಲ್ಲಿ ಸೆಲ್ಗಳಲ್ಲಿ, ಅದರ ಜೀನ್ಗಳ ಲೆವೆಲ್ನಲ್ಲಿ, ಅದರ RNAಗಳಲ್ಲಿ ವಿಶೇಷವಾದಂಥ ಒಂದು ಮಾರ್ಪಾಡು ಮಾಡಿ ಅದು ಕ್ಯಾನ್ಸರ್ ಆಗಲಿಕ್ಕೆ ಪೂರಕವಾದ ವಾತಾವರಣ ಸೃಷ್ಟಿಸ್ತದೆ. ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳುವುದಿದ್ರೆ, ನಾವು ಒಂದು ಜಾಗವನ್ನು ಅತಿಕ್ರಮಣ ಮಾಡಿ ಅಲ್ಲಿ ನಮ್ಮದಾದಂತಹ ಅಧಿಕಾರವನ್ನು ಸ್ಥಾಪಿಸಿದ ಹಾಗೆ ಬಾಯಿಯೊಳಗೆ ಇವೆಲ್ಲವೂ ತಮ್ಮ ಅಧಿಕಾರವನ್ನು ಸ್ಥಾಪಿಸ್ತದೆ. ಹೌದು, ಖಂಡಿತವಾಗಿ ಸಹ ಮೇಜರ್ ಪ್ರಾಬ್ಲಮ್, ಮೇಜರ್ ಕಾರಣ ಏನು ಅಂದರೆ ಧೂಮಪಾನ ಮತ್ತು ತಂಬಾಕು. ಮತ್ತು ಧೂಮಪಾನದಿಂದ ಲಂಗ್ ಕ್ಯಾನ್ಸರ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮೇನ್ ನಮ್ಮ ತಂಬಾಕು, ಗುಟ್ಕಾ, ಪಾನ್ ಪರಾಗ್ ಇಂತಹ ತಿನ್ನೋದ್ರಿಂದ ಹೆಚ್ಚಿನ ಕ್ಯಾನ್ಸರ್ಗಳು ಬರುವ ಸಾಧ್ಯತೆಗಳು, ಬಾಯಿ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಈ ವಾರದ ವಿಷಯವಾಗಿ ಬಾಯಿಯ ಕ್ಯಾನ್ಸರ್, ಇದರ ಬಗ್ಗೆ ನಮಗೆ ವಿವರವನ್ನು ನೀಡ್ತಾ ಇದ್ದಾರೆ. ಬಾಯಿಯ ಕ್ಯಾನ್ಸರ್ ಅಂದರೆ ಏನು, ಯಾಕೆ ಬರ್ತದೆ, ಏನು ಲಕ್ಷಣಗಳು, ಈ ವಿವರವನ್ನು ನಮಗೆ ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಡಾಕ್ಟ್ರೇ, ಈಗ ಬಾಯಿಯ ಕ್ಯಾನ್ಸರ್ ಅಂದರೆ ಏನು, ಹೇಗೆ ಲಕ್ಷಣಗಳೆಲ್ಲ ಹೇಳಿದ್ರಿ ನೀವು, ಇದೀಗ ಕಾರಣಗಳೆಲ್ಲ ಹೇಳಿದ್ರಿ, ಇದರ ಲಕ್ಷಣಗಳೇನು? ಈಗ ಬಾಯಿಯ ಕ್ಯಾನ್ಸರ್ ಉಂಟು ಅಥವಾ ನಮಗೆ ಆರಂಭ ಆಗಿದೆ ಅಂತ ಗೊತ್ತಾಗೋದು ಹೇಗೆ? ನೋಡಿ, ಬಾಯಿ ಕ್ಯಾನ್ಸರ್ ಒಂದು ರೀತಿಯಲ್ಲಿ ಬಹಳ ಒಂದು ವಿಶೇಷವಾದಂಥ ಕ್ಯಾನ್ಸರ್. ಬೇರೆ ಎಲ್ಲ ಕ್ಯಾನ್ಸರ್ಗಳು ಆದರೆ ನಮಗೆ ಗೊತ್ತಾಗೋದು ಅಂತಿಮ ಹಂತದಲ್ಲಿ ಗೊತ್ತಾಗುವಂಥದ್ದು. ಫಾರ್ ಎಕ್ಸಾಂಪಲ್, ಹೊಟ್ಟೆ ಒಳಗೆ, ಕರುಳಿನ ಒಳಗೆ ಅಥವಾ ಮಲದ್ವಾರದ ಒಳಗೆ ಕ್ಯಾನ್ಸರ್ ಆದರೆ, ಗಂಟಲಿನಲ್ಲಾದರೆ ನಮಗೆ ಗೊತ್ತಾಗುವಾಗ ಬಹಳ ಲೇಟ್ ಆಗ್ತದೆ. ರಕ್ತದ ಕ್ಯಾನ್ಸರು ಹಾಗೆ ಇರ್ತದೆ, ಅಂತಿಮ ಹಂತದಲ್ಲಿ ಗೊತ್ತಾಗುವಂಥದ್ದು. ಆದರೆ ಬಾಯಿ ಕ್ಯಾನ್ಸರ್, ಬಾಯಿ ನಾವು ದಿನ ನೋಡ್ತಾ ಇರ್ತೇವೆ ಹಲ್ಲು ಕ್ಲೀನ್ ಮಾಡುವಾಗ. ಮತ್ತು ವಿಸಿಬಲ್ ಪಾರ್ಟ್, ಈಗ ಒಬ್ಬ ವೈದ್ಯರಿಗೆ ನೋಡಬೇಕಂದ್ರೆ ನೀವು ಯಾವುದೇ ಕಾರಣಕ್ಕೆ ದಂತವೈದ್ಯರ ಬಳಿ ಹೋದಾಗ ದಂತವೈದ್ಯರ ಹಲ್ಲಿನ ಜೊತೆಗೆ ನಿಮ್ಮ ಬಾಯಿಯನ್ನು ನೋಡ್ತಾರೆ. ಸೊ ಅತಿ ಸುಲಭವಾಗಿ ಐಡೆಂಟಿಫೈ ಮಾಡಬಹುದಾದ ಕ್ಯಾನ್ಸರ್ ಅಂದರೆ ಬಾಯಿಯ ಕ್ಯಾನ್ಸರ್. ಯಾಕೆ ಈ ಹೊಟ್ಟೆ ಒಳಗಾದರೆ ನಮಗೆ ನೋಡೋಕ್ಕಾಗಲ್ಲ, ಅದು ಗ್ಯಾಸ್ಟ್ರೋಸ್ಕೋಪಿ ಮಾಡಬೇಕು.
ಎಂಡೋಸ್ಕೋಪಿ ಮಾಡಿ ನಾವು ನೋಡಿ ಅಲ್ಲಿ ಏನಿದೆ ಅಂತ ಹೇಳಿ ನೋಡಬೇಕು. ಅವನಿಗೆ ಯಾವಾಗ ಗೊತ್ತಾಗೋದು, ಮಲದಲ್ಲಿ ರಕ್ತ ಹೋದಾಗ ಗೊತ್ತಾಗ್ತದೆ ಹಾಗೆ ಆಗ್ತಾಯಿದೆ. ಆಮೇಲೆ ಎಂಡೋಸ್ಕೋಪಿ ಮಾಡಿ ನೋಡಿದಾಗ ಅಲ್ಲೊಂದು ಹುಣ್ಣಿದೆ ಅಂತ ಗೊತ್ತಾಗುವಂಥದ್ದು. ಅದಷ್ಟು ಸುಲಭದಲ್ಲಿ ನೋಡಲಿಕ್ಕೂ ಆಗೋದಿಲ್ಲ. ಆದರೆ ಬಾಯಿ ಕ್ಯಾನ್ಸರ್ ದಂತವೈದ್ಯರ ಬಳಿ ಹೋದಾಗ ಬಾಯಿನಲ್ಲಿ ವೈಟ್ ಪ್ಯಾಚಸ್ ಇರ್ಬೋದು, ಬಿಳಿ ಕಲೆಗಳಿರ್ಬೋದು, ಅಥವಾ ಕೆಂಪು ಕಲೆಗಳಿರ್ಬೋದು, ಲ್ಯೂಕೋಪಿಲ್ಲೆಕಿ ಅಂತ ಇರ್ತವೆ, ಲೈಕನ್ ಪ್ಲೇನಸ್ ಅಂತ ಇರ್ತವೆ, ಅಥವಾ ಬಾಯಿನಲ್ಲಿ ಒಂದು ಹುಣ್ಣು ಇರ್ಬೋದು, ಒಣಗದಂತಹ ಹುಣ್ಣು ಇರುವಂಥದ್ದು. ಆರಂಭಿಕ ಹಂತದಲ್ಲಿ ಈ ಪಾನ್ ಪರಾಗ್ ಗುಟ್ಕಾ ತಿನ್ನುವವರಲ್ಲಿ ಬಾಯಿ ಉರಿ, ವಿಶೇಷವಾದಂಥ ಬಾಯಿ ಉರಿ, ಅವರಿಗೆ ಖಾರ ವಸ್ತು ತಿನ್ನಲಿಕ್ಕೆ ಆಗೋದಿಲ್ಲ. ಯಾವುದೇ ಮಸಾಲೆ ಪದಾರ್ಥ ಬಾಯಿಗೆ ಹಾಕಿದ ಕೂಡಲೇ ಬಾಯಿ ಉರಿತದೆ. ಅವರು ನಮ್ಮ ಹತ್ರ ಬಂದು ಹೇಳೋದಷ್ಟೇ, ನಮಗೆ ಏನು ತಿನ್ನೋಕ್ಕೆ ಆಗಲ್ಲ ಡಾಕ್ಟ್ರೆ ಅಂತೇಳಿ. ಆವಾಗ ನಾವು ಕೇಳ್ತೇವೆ, ಎಷ್ಟು ವರ್ಷದಿಂದ ಗುಟ್ಕಾ ತಿಂತಿದ್ದೀವಿ ಅಂತೇಳಿ. ಆವಾಗ ಬಾಯಿ ಬಿಡ್ತಾರೆ, 5 ವರ್ಷದಿಂದ ನಾನು ದಿನಕ್ಕೆ 10 ಗುಟ್ಕಾ ತಿಂತಾ ಇದ್ದೇನೆ. ಆವಾಗ ಗೊತ್ತಾಗ್ತದೆ ಇವನ ಬಾಯಿನಲ್ಲಿ, ಇವನ ಮ್ಯೂಕೋಸದ ಮೇಲೆ ಅತ್ಯಾಚಾರ ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಬಾಯಿಯ ಉರಿಯ ಜೊತೆಗೆ ಅವರಿಗೆ ರುಚಿಯೂ ಕೂಡ ಗೊತ್ತಾಗೋದಿಲ್ಲ ಅಂತ. ರುಚಿ ಮೊದಲೇ ಗೊತ್ತಾಗೋದಿಲ್ಲ, ನಾಲಿಗೆ ಫುಲ್ ಬಾಲ್ಡ್ ಆಗಿರುತ್ತದೆ, ಏನು ತಿನ್ನುತ್ತಿದ್ದೇವೆ ಅವ್ರಿಗೆ ಗೊತ್ತಾಗಲ್ಲ. ಅಂಥ ಬಾಯಿಯ ಉರಿ ಜಾಸ್ತಿ ಇರ್ತದೆ. ಮತ್ತು ಬಾಯಿ ತೆರೆದುಕೊಳ್ಳಿಕ್ಕೆ, ಓಪನ್ ಮಾಡಲಿಕ್ಕೆ ಅವರಿಗೆ ಕಷ್ಟ ಆಗ್ತದೆ. ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ 5 ಸೆಂಟಿಮೀಟರ್ನಷ್ಟು ಬಾಯಿ ಓಪನ್ ಮಾಡಲಿಕ್ಕೆ ಆಗುತ್ತೆ. ಈ ಪಾನ್ ಪರಾಗ್ ಗುಟ್ಕಾ ತಿನ್ನುವವರಲ್ಲಿ ಬಾಯಿ ಓಪನ್ ಮಾಡಲಿಕ್ಕೆ ಕ್ರಮೇಣ ಅದು 5ರಿಂದ 4 ಆಗಿ 3 ಆಗಿ 2 ಆಗಿ ಕೆಲವೊಂದು ಕಂಡೀಷನ್ಗಳಲ್ಲಿ ಬಾಯಿ ಫುಲ್ ಮುಚ್ಕೊಂಡಿರುತ್ತೆ, ಬಾಯಿ ತೆರೀಲಿಕ್ಕೆ ಆಗೋದಿಲ್ಲ. ಆ ಕಂಡೀಷನಲ್ಲಿ ನಮಗೆ ಬರ್ತಾರೆ. ಬಾಯಿಗೆ ಏನು ಹಾಕಲಿಕ್ಕೆ, ನೀರು ಹಾಕಿದರೂ ಉರಿತದೆ ಕೊನೆ ಹಂತದಲ್ಲಿ, ಮತ್ತು ಯಾವುದೇ ಖಾರ ತಿಂದರೂ ಉರಿತದೆ, ಬಾಯಿ ತೆಗಿಲಿಕ್ಕೆ ಆಗೋದಿಲ್ಲ ಅಂತ ಬರ್ತಾರೆ. ಇನ್ನು ಹುಣ್ಣು, ಒಂದು ವ್ಯಕ್ತಿಯ ಬಾಯಿನಲ್ಲಿ ಒಂದು ಹುಣ್ಣಾದರೆ ಅದು 7 ದಿನಕ್ಕಿಂತ ಜಾಸ್ತಿ ಹುಣ್ಣಿದ್ರೆ, ಸಾಮಾನ್ಯವಾಗಿ ಬಾಯಿ ಹುಣ್ಣಾಗೋದಾಗ ನಮಗೆ ಟೆನ್ಷನ್ ಆದಾಗ, ಅಥವಾ ವೈಟಮಿನ್ ಡೆಫಿಷಿಯನ್ಸಿ ಆದಾಗ, ಅಥವಾ ಏನಾದರೂ ಒಂದು ಟೂತ್ ಬ್ರಷ್ ಟ್ರಾಮಾದಿಂದ, ಅಥವಾ ಹಲ್ಲಿನ ಚೂಪಾದ ಭಾಗ ತಾಗಿ ಆಗಿರುವಂಥದ್ದು, ಅಥವಾ ಡೆಂಚರ್ ಪಾರ್ಟಿಂದ ಆಗುವಂಥದ್ದು. ಸಾಮಾನ್ಯವಾಗಿ ನಮ್ಮ ಭಾಷೆಯಲ್ಲಿ ಹೇಳೋದಿದ್ರೆ ಉಷ್ಣ ಆದಾಗ ಅಂತ ಹೇಳ್ತೇವೆ. ಉಷ್ಣ ಆದಾಗ 7 ದಿವಸಕ್ಕಿಂತ ಉಷ್ಣ ಆದಾಗ ನಾವು ನಾರ್ಮಲಿ ಬೊಂಡ ಕುಡಿತೇವೆ, ಜಾಸ್ತಿ ಮಸಾಲೆ ಪದಾರ್ಥಗಳನ್ನು ತಿನ್ನುವುದಿಲ್ಲ. ನಮಗೆ ಸಣ್ಣದಿದ್ದಾಗ ಇದು ತೆಂಡೆಲ ಅಂತ ಹೇಳ್ತೇವಲ್ಲ, ಅದನ್ನೆಲ್ಲ ಕೊಡ್ತಾ ಇದ್ರು. ಅದು ತಿಂದರು ಹರವೆ ಸೊಪ್ಪು ತಿನ್ನೋದು, ಕಷಾಯ, ಜೀರಿಗೆ ಕಷಾಯ ಕೊಡುವಂಥದ್ದು, ಹಳ್ಳಿ ಮದ್ದುಗಳು ಬೇಕಾದಷ್ಟು ಮಾಡ್ತೇವೆ. 1 ವಾರ 10 ದಿನಕ್ಕಿಂತ ಜಾಸ್ತಿ ಬಾಯಿನಲ್ಲಿ ಒಂದು ಹುಣ್ಣು ಇದೆ ಅಂತೇಳಿ ಆದರೆ ಏನೋ ಒಂದು ತೊಂದರೆ ಇದೆ ಅಂಥೇಳಿ. ಒಣಗದಂಥ ಹುಣ್ಣು ಬಾಯಿನಲ್ಲಿ ಇದ್ದರೆ ಕೂಡಲೇ ದಂತವೈದ್ಯರ ಬಳಿ ಹೋಗಬೇಕು. ಅವರು ನೋಡ್ತಾರೆ, ಪರೀಕ್ಷೆ ಮಾಡ್ತಾರೆ, ಹುಣ್ಣು ಯಾವ ರೀತಿ ಇರ್ತಾರೆ ನೋಡ್ತಾರೆ. ಸಾಮಾನ್ಯವಾಗಿ ಕ್ಯಾನ್ಸರ್ ಹುಣ್ಣುಗಳು ಒಂದು ಹೊಂಡದ ಥರ, ನಮ್ಮ ಈ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಯಾವ ರೀತಿ ಹೊಂಡಗಳಿದೆ, ಒಂದು ಹೊಂಡಗಳಿರುತ್ತೆ, ಸುತ್ತ ರೈಸ್ಡ್, ಅದರ ಎಡ್ಜಸ್ಗಳು ಹೊರಗೆ ಮೇಲ್ಭಾಗಕ್ಕೆ ಎದ್ದಿರ್ತದೆ, ಮತ್ತು ಮುಟ್ಟಿದಾಗ ರಕ್ತ ಬರ್ತದೆ, ತುಂಬ ನೋವಿರ್ತದೆ. ಕ್ಯಾನ್ಸರ್ ಇನ್ನೊಂದು ವಿಶೇಷ ಅಂದರೆ ಅಲ್ಲಿ ಮುಟ್ಟಿದಾಗ ನೋವು ಬರೋದು, ಯಾವುದೇ ಆಹಾರ ಪದಾರ್ಥ ತಿಕ್ಕಿದ ಕೂಡಲೇ ಅವರಿಗೆ ತಾಗಿದ ಕೂಡಲೇ ನೋವಾಗ್ತದೆ. ಸೊ ಇದು ಈ ರೀತಿ 10 ದಿನಕ್ಕಿಂತ ಜಾಸ್ತಿ ಒಂದು ಬಾಯಿನಲ್ಲಿ ಹುಣ್ಣು ಇದೆ ಅಂತೇಳಿ ಆದರೆ ಅದನ್ನು ನಾವು ಬಯಾಪ್ಸಿ ಪರೀಕ್ಷೆ ಅಂತ ಮಾಡ್ತೇವೆ. ಬಯಾಪ್ಸಿ ಅಂದರೆ ಆ ಹುಣ್ಣಿನ ಸುತ್ತ ಇರುವಂಥ ಒಂದು ಸಣ್ಣ ಮಾಂಸದ ಭಾಗವನ್ನು ನಾರ್ಮಲ್ ಟಿಶ್ಯೂನ ಜೊತೆಗೆ ಕಟ್ ಮಾಡಿ ತೆಗೆದು ಅದನ್ನು ಸೂಕ್ಷ್ಮದರ್ಶಕದ ಕೆಳಗೆ ನಾವು ಟೆಸ್ಟ್ ಮಾಡ್ತೇವೆ. ಅದರಲ್ಲಿ ಸೆಲ್ಗಳಲ್ಲಿ ಯಾವ ರೀತಿ ತೊಂದರೆ ಇದೆ ಅಂತೇಳಿ ಹಾಗೆ ನೋಡಿ ನಾವು ಅದನ್ನು ಕ್ಯಾನ್ಸರ್ ಇದೆಯೋ ಇಲ್ವೋ, ಅದು ಯಾವುದು ಬಿನೈನ್ ಟ್ಯೂಮರಾ, ಮ್ಯಾಲಿಗ್ನೆಂಟ್ ಟ್ಯೂಮರ್, ಈಗ ತಾನೇ ಹೇಳಿದ್ವಿ, ಅದು ಬೇರೆ ಕಡೆ ಹರಡುವ ಟ್ಯೂಮರಾ ಅಥವಾ ಅಲ್ಲೇ ಇರುವಂಥ ಟ್ಯೂಮರು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತೆಗೆದು ನಾವು ಆಮೇಲೆ ರೋಗ ನಿರ್ಣಯ ಮಾಡಿ ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ನಾವು ಅದನ್ನು ಸೂಕ್ತ ವೈದ್ಯರ ಬಳಿ ಕಳಿಸುವಂಥದ್ದು. ಇದರ ಜೊತೆಗೆ ಬಾಯಲ್ಲಿ ಜೊಲ್ಲು ರಸ ಬರುವಂಥದ್ದು, ನುಂಗ್ಲಿಕ್ಕೆ ಕಷ್ಟ ಆಗುವಂಥ, ಕೆಲವೊಂದು ನಾಲಿಗೆ ಬುಡದಲ್ಲಿದ್ದರೆ ನುಂಗ್ಲಿಕ್ಕೆ ಕಷ್ಟ ಆಗುವಂಥದ್ದು, ಮತ್ತು ಮಾತನಾಡಲಿಕ್ಕೆ ಕಷ್ಟ ಆಗುವಂಥದ್ದು, ಆಹಾರ ಪದಾರ್ಥ ಸೇವನೆ ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು. ಒಟ್ಟಿನಲ್ಲಿ ಬಾಯಿ ಕ್ಯಾನ್ಸರ್ ಅನ್ನೋದು ಬಹಳ ಸುಲಭವಾಗಿ ಗುರುತಿಸಬಹುದಾದಂತಹ ಮತ್ತು ತಡೆಗಟ್ಟಬಹುದಾದಂಥ ಕ್ಯಾನ್ಸರ್. ದವಡೆ ಊತುಕೊಳ್ಳುವುದೆಲ್ಲವೂ ಇದರ ಲಕ್ಷಣಗಳಲ್ಲಿ. ದವಡೆ ಊದ್ಕೊಳ್ಳೋದು ಕೆಲವೊಮ್ಮೆ ಏನಾಗ್ತದೆ ಅಂದರೆ ಅಲ್ಲಿ ಇನ್ಫೆಕ್ಷನ್ ಆದಾಗ, ಸೋಂಕಾದಾಗ ಈ ರೀತಿ. ಕೆಲವೊಮ್ಮೆ ಏನಾಗುತ್ತದೆ, ಹಲ್ಲಿನ ಬುಡದಲ್ಲಿ ಒಂದು ಹುಣ್ಣು ಇರ್ತದೆ, ಗೊತ್ತೇ ಆಗೋದಿಲ್ಲ. ಏನು ಮಾಡ್ತಾರೆ ಅಂದರೆ ಈ ರೋಗಿಗಳು ಈ ಹಲ್ಲಿನಿಂದಾಗಿ ಹುಣ್ಣಾಗಿದೆ ಅಂತ ಬರ್ತಾರೆ. ಹಲ್ಲಿನ ವೈದ್ಯರ ಬಳಿ ಹೋದಾಗ ಯಾರೋ ಗೊತ್ತಿಲ್ಲದ ದಂತ ವೈದ್ಯರು ಹಲ್ಲು ಕಿತ್ತು ಬಿಡ್ತಾರೆ. ಹಲ್ಲು ಕಿತ್ತ ಕೂಡಲೇ, ಒಂದು ಕ್ಯಾನ್ಸರ್ ಇರುವ ಹುಣ್ಣಿರುವ ಜಾಗದಲ್ಲಿ ಹಲ್ಲು ಕಿಡಲೇಬಾರದು. ಕಿತ್ತ ಕೂಡಲೇ ಅದು ಕ್ಯಾನ್ಸರ್ ದೊಡ್ಡದಾಗತ್ತೆ, ಕ್ಯಾನ್ಸರ್ ಎಗ್ರೆಸಿವ್ ಆಗಿ ಜೋರಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ. ಸೊ ನಾನು ಹೇಳೋದಿಷ್ಟೇ, ದಂತವೈದ್ಯರು ಅಷ್ಟೇ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಒಂದು ಸಾಮಾಜಿಕ ಹೊಣೆಗಾರಿಕೆ ಇದೆ. ಒಂದು ಬಾಯಿನಲ್ಲಿ ಒಂದು ಹುಣ್ಣುನ ಸುತ್ತ ಒಂದು ಹಲ್ಲಿದೆ ಅಂದರೆ ದಯವಿಟ್ಟು ಹಲ್ಲನ್ನು ತೆಗಿಬಾರ್ದು. ಹಲ್ಲು ತೆಗೆದ ಕೂಡಲೇ ಆ ಹುಣ್ಣು ಫ್ಲೇರಪ್ ಆಗುತ್ತೆ. ರೋಗಿಗಳು ಬಂದು ಏನು ಹೇಳ್ತಾರೆ, ಡಾಕ್ಟ್ರು ಕೂಳಿದೆತ್ತಾರೆ ಬುಕ್ಕೆ ಅಂಕ ಕ್ಯಾನ್ಸರ್ ಬರ್ತನೆ ಅಂತೇಳಿ. ಪಾಪ ಅವರು ದಂತವೈದ್ಯರು ಏನೋ ತೆಗೆದಿರ್ತಾರೆ ಗೊತ್ತಿಲ್ಲದೆ, ಆದರೆ ಹೇಳೋದೇನು, ಇವರು 20 ವರ್ಷದಿಂದ ಗುಟ್ಕಾ ತಿನ್ನೋದನ್ನು ಅವ್ರು ಹೇಳೋದಿಲ್ಲ, ಆ ಡಾಕ್ಟ್ರು ಕೂಳಿದೆತ್ತರೆ ಎಂಕ ಕ್ಯಾನ್ಸರ್ ಬರ್ತನೆ ಅಂತೇಳಿ. ಆ ರೀತಿ ಆಗ್ತದೆ. ಸೊ ಇಂತಹ ಹುಣ್ಣುಗಳಿದ್ದರೆ ಬಯಾಪ್ಸಿ ಪರೀಕ್ಷೆ ಮಾಡಿಸಿ, ನಮಗೆ ಖಂಡಿತವಾಗಿ ಸ್ಕ್ಯಾನ್ ಮಾಡಿಸಿ, CT ಸ್ಕ್ಯಾನ್, ಮತ್ತು ಪಕ್ಕದ ಗಂಟಲಿನ ಸುತ್ತ ಲಿಂಫ್ ನೋಡ್ಗಳು ಎನ್ಲಾರ್ಜ್ ಆಗಿರುತ್ತೆ, ಅಲ್ಲಿ ಗಡ್ಡೆಗಳು ಬೆಳೀಲಿಕ್ಕೆ ಶುರುವಾಗುತ್ತೆ. ಈ ಒಂದು ಪ್ರೈಮರಿ ಟ್ಯೂಮರು ಎಲ್ಲಿ ಗಡ್ಡೆ ಬೆಳೀತಾ ಇದೆಯೋ ಅಲ್ಲಿಂದ
ಬೇರೆ ಕಡೆಗೆ ಸ್ಪ್ರೆಡ್ ಆಗ್ತದೆ. ಸ್ಪ್ರೆಡ್ ಆಗಿ ಕುತ್ತಿಗೆಯಲ್ಲಿ ಸಣ್ಣ ಸಣ್ಣ ಗೆಡ್ಡೆಗಳು ಕಾಣಿಸ್ತದೆ. ನಾವು ಮುಟ್ಟಿದಾಗ ಲಿಂಫ್ ನೋಡ್ಗಳು ನಮಗೆ ಗೊತ್ತಾಗ್ತದೆ. ಅದನ್ನು ನೋಡಿ ನಾವು ನಿರ್ಣಯ ಮಾಡ್ತೇವೆ ಇವರಿಗೇನೋ ತೊಂದರೆ ಇದೆ ಅಂತೇಳಿ. ಆಮೇಲೆ CT ಸ್ಕ್ಯಾನ್ ಮಾಡ್ತೀವಿ. ಆವಾಗ ನಮಗೆ ಎಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಗೊತ್ತಾಗುತ್ತೆ. ಆಮೇಲೆ ಅದು ಬೇರೆ ಕಡೆಗೆ ಸ್ಪ್ರೆಡ್ ಆಗಿದ್ದರೆ, ಇದು ಆರಂಭಿಕ ಹಂತದಲ್ಲಿ ಪೆಟ್ ಸ್ಕ್ಯಾನ್ ಅಂತ ಇದೆ. ಪೆಟ್ ಸ್ಕ್ಯಾನ್ ಅಂದರೆ ಮೆದುಳಿಗೆ ಸ್ಪ್ರೆಡ್ ಆಗಿದ್ದರೆ, ಮತ್ತು ಲಿವರಿಗೆ ಸ್ಪ್ರೆಡ್ ಆಗಿದ್ದರೆ, ಲಂಗ್ಸಿಗೆ, ಪ್ರೋಸ್ಟೇಟಿಗೆ ಸ್ಪ್ರೆಡ್ ಆಗಿದ್ದರೆ, ಪೆಟ್ ಸ್ಕ್ಯಾನಲ್ಲಿ ಇವನ್ ಬೇರೆ ಕಡೆ ಸ್ಪ್ರೆಡ್ ಆದನ್ನು ಸಹ ನಾವು ಐಡೆಂಟಿಫೈ ಮಾಡಲಿಕ್ಕೆ ಆಗ್ತದೆ. ಸೊ ಆರಂಭಿಕ ಹಂತದಲ್ಲಿ ನಾನು ಹೇಳೋದಿಷ್ಟೇ, ಬಾಯಿ ಕ್ಯಾನ್ಸರ್ ಅನ್ನೋದು ಬಹಳ ಸುಲಭವಾಗಿ ಗುರುತಿಸಬಹುದಾದಂಥ ಮತ್ತು ಚಿಕಿತ್ಸೆ ನೀಡಬಹುದಾದಂತಹ ಒಂದು ಕ್ಯಾನ್ಸರ್. ಆರಂಭಿಕ ಹಂತದಲ್ಲಿ ಗುರುತಿಸಿ ಚಿಕಿತ್ಸೆ ನೀಡಿದರೆ ಸುಲಭವಾಗಿ ಪರಿಣಾಮಕಾರಿಯಾಗಿ ಗುಣಪಡಿಸ್ಬೋದು ಅಂತ ಹೇಳಿ ಇಚ್ಛೆಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಈ ಸರಣಿ ಮಾಹಿತಿ ಕಾರ್ಯಕ್ರಮದಲ್ಲಿ ಈ ವಾರದ ವಿಷಯ ಬಾಯಿಯ ಕ್ಯಾನ್ಸರ್. ಇದರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಬಾಯಿಯ ಕ್ಯಾನ್ಸರ್ ಅಂದರೆ ಏನು, ಇದು ಯಾವಾಗ ಹೇಗೆ ಬರ್ತದೆ, ಇದರ ಲಕ್ಷಣಗಳನ್ನೆಲ್ಲವನ್ನು ವಿವರಿಸಿದ್ದಾರೆ. ಈಗೊಂದು ವೇಳೆ ಬಾಯಿಯ ಕ್ಯಾನ್ಸರ್ ಉಂಟು ಅಂತ ನಮಗೆ ಗೊತ್ತಾಯಿತು, ಆಗ ನಾವು ಏನು ಮಾಡಬೇಕು, ಯಾವ ರೀತಿಯ ಚಿಕಿತ್ಸೆ ಮಾಡಬೇಕು? ನೋಡಿ, ಮೊದಲನೇದಾಗಿ ನಾನೊಂದು ವೀಕ್ಷಕರಿಗೆ ಒಂದು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಿಂದಿನ ಕಾಲದಲ್ಲಿ ಅಂದರೆ ಕ್ಯಾನ್ಸರ್ ಬಂದರೆ ಆಯಪೋಯೆ ಅಂತೇಳಿ, ಅಂದರೆ ಅವನ ದಿನಗಳು ಮುಗಿಯಿತು, ಮತ್ತೆ ಅವನಿಗೆ ದಿನ ಎಣಿಸುವುದು ಅಂತ ಹೇಳ್ತಾರೆ. ಆ ರೀತಿಯ ಭಾವನೆ ಇತ್ತು. ನಾನು ವೀಕ್ಷಕರಲ್ಲಿ ಹೇಳೋದಷ್ಟೇ, ಕ್ಯಾನ್ಸರ್ ಖಂಡಿತವಾಗಿ ಸಹ ಗುಣಪಡಿಸಬಹುದಾದಂತಹ ರೋಗ, ಗುಣಪಡಿಸಲಾಗದ ರೋಗ ಅಲ್ಲ ಅಂಥೇಳಿ ಖಂಡಿತವಾಗಿಯೂ ತಾವು ತಿಳ್ಕೊಳ್ಬಾರ್ದು. ಆರಂಭಿಕ ಹಂತದಲ್ಲಿ ಯಾವುದೇ ಕ್ಯಾನ್ಸರ್ ಆದರೂ ಸಹ ಗುರುತಿಸಿದರೆ ಪರಿಪೂರ್ಣವಾದಂಥ ಚಿಕಿತ್ಸೆ ನೀಡ್ಬೋದು. ನಾವು ಕ್ಯಾನ್ಸರನ್ನು ಸಾಮಾನ್ಯವಾಗಿ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತೇಳಿ. ಈಗ ಏನು ಸ್ಟೇಜ್ 4 ಅಂದರೆ ಅದು ಒಂದು ದೊಡ್ಡ ಗೆಡ್ಡೆಯಾಗಿ ಅದು ಬೇರೆ ಬೇರೆ ದೇಹದ ಭಾಗಗಳಿಗೆ ಸ್ಪ್ರೆಡ್ ಆದ ಮೇಲೆ, ಮೆದುಳು, ಕಿಡ್ನಿ, ಲಿವರ್, ಲಂಗ್ಸಿಗೆ ಸ್ಪ್ರೆಡ್ ಆದ ಮೇಲೆ ಅದನ್ನು ಸ್ಟೇಜ್ 4 ಅಂತ ಹೇಳ್ತೇವೆ. ಆ ಸಂದರ್ಭಗಳಲ್ಲಿ ಚಿಕಿತ್ಸೆ ನೀಡಲಿಕ್ಕೆ ಬಹಳಷ್ಟು ಕಷ್ಟ. ಆಮೇಲೆ ನಾವು ಅವರಿಗೆ ಕ್ವಾಲಿಟಿ ಲೈಫ್ ಕೊಡುವಂಥದ್ದು, ಅವರಿಗೆ ಸರ್ಜರಿ, ಕಿಮೊಥೆರಪಿ, ರೇಡಿಯೋಥೆರಪಿ ಎಲ್ಲವನ್ನೂ ಕೊಡಬೇಕಾಗಂತ ಅವಶ್ಯಕತೆ ಬೇಕಾಗತ್ತೆ. ಸ್ಟೇಜ್ 3, ಸ್ಟೇಜ್ 4ಅಲ್ಲಿ ಸಾಮಾನ್ಯವಾಗಿ ಚಿಕಿತ್ಸೆ ಕಷ್ಟ. ಆದರೆ ಸ್ಟೇಜ್ 1 ಮತ್ತು ಸ್ಟೇಜ್ 2ನಲ್ಲಿ ಆರಂಭಿಕ ಹಂತದಲ್ಲಿ ಗುರುತಿಸಿದರೆ ಕ್ಯಾನ್ಸರಿಗೆ ಪರಿಣಾಮಕಾರಿಯಾದಂಥ ಚಿಕಿತ್ಸೆ ಖಂಡಿತವಾಗಿ ನೀಡಲಿಕ್ಕಾಗತ್ತೆ. ಟ್ರೀಟ್ಮೆಂಟ್ಗಳಲ್ಲಿ 3 ವಿಧ ಇದೆ. ಒಂದು ಸರ್ಜರಿ, ಇನ್ನೊಂದು ರೇಡಿಯೋಥೆರಪಿ, ಇನ್ನೊಂದು ಕೀಮೊಥೆರಪಿ. ಸರ್ಜರಿ ಅಂತ ಹೇಳಿದರೆ ನಾವು ಆಪರೇಷನ್ ಮಾಡಿ ಆ ಗಡ್ಡೆಯನ್ನು, ಸಂಪೂರ್ಣವಾದ ಗಡ್ಡೆಯನ್ನು ಸುತ್ತಲಿನ ನಾರ್ಮಲ್ ಟಿಶ್ಯೂನ ಜೊತೆಗೆ ಸರ್ಜರಿ ಮಾಡಿ ತೆಗೆಯುವಂಥದ್ದು. ಹೆಚ್ಚಿನ ಎಲ್ಲ ಸ್ಟೇಜ್ 1, ಸ್ಟೇಜ್ 2 ಟ್ಯೂಮರ್ಗಳಿಗೆ, ಅದು ಬಾಯಿ ಕ್ಯಾನ್ಸರ್ ಇರ್ಬೋದು, ಬೇರೆ ಯಾವುದೇ ಕ್ಯಾನ್ಸರ್ ಇರ್ಬೋದು, ನಾವು ಸರ್ಜರಿ ಮಾಡಿ ಅದನ್ನು ತೆಗೆಯುವಂಥದ್ದು. 95% ಕ್ಯಾನ್ಸರ್ಗಳಿಗೆ ಸರ್ಜರಿ ಬೇಕಾಗುತ್ತೆ. ಕೆಲವೊಂದು ಕ್ಯಾನ್ಸರ್ಗಳಿಗೆ ಕೀಮೊಥೆರಪಿ ಮಾತ್ರ ಮಾಡ್ತದೆ. ಲಿಂಫೋಮಾ ಅಂತ ಒಂದು ಟ್ಯೂಮರ್ ಇದೆ, ಅಥವಾ ಇಂತಹ ಒಂದು ಟ್ಯೂಮರ್ಗಳಿಗೆ ಬರೀ ಕೀಮೊಥೆರಪಿಯನ್ನೇ ಕೊಡುವಂಥದ್ದು. ಕೆಲವೊಂದು ನಾಲಿಗೆಯಲ್ಲಿ ಕೆಲವೊಮ್ಮೆ ಕ್ಯಾನ್ಸರ್ ಆದರೆ ಬರೀ ರೇಡಿಯೇಷನ್ ಥೆರಪಿ ಅಂತ ಮಾಡ್ತಾರೆ, ಅಥವಾ ವೋಕಲ್ ಕಾರ್ಡ್ಸ್ಗಳಲ್ಲಿ ಆದರೆ ಕೆಲವೊಮ್ಮೆ ರೇಡಿಯೇಷನ್ ಮಾಡುವಂಥದ್ದು. ಸೊ ಎಲ್ಲಿ ಗಡ್ಡೆಯಾಗಿದೆ, ಯಾವ ರೀತಿಯ ಕ್ಯಾನ್ಸರ್ ಅನ್ನೋದರ ಮೇಲೆ ಚಿಕಿತ್ಸೆ ಡಿಪೆಂಡ್ ಆಗಿರುತ್ತೆ. 95% ಕ್ಯಾನ್ಸರ್ಗಳಿಗೆ ಸರ್ಜರಿ ಮುಖಾಂತರವೇ ಚಿಕಿತ್ಸೆ ನೀಡುವಂಥದ್ದು. ಇನ್ನು ಸ್ಟೇಜ್ 2 ಮತ್ತು ಕೆಲವೊಮ್ಮೆ ಸ್ಟೇಜ್ 3ನಲ್ಲಿ ಬೇರೆ ಕಡೆಗೆ ಸ್ಪ್ರೆಡ್ ಆಗಿದ್ದರೆ ನಾವು ಸರ್ಜರಿಯ ಜೊತೆಗೆ ರೇಡಿಯೇಷನ್ ಥೆರಪಿಯನ್ನು ಕೊಡ್ತೇವೆ. ಅಂದರೆ ಪುನಃ ಕ್ಯಾನ್ಸರ್ ಬರಬಾರದು ಅನ್ನೋ ಉದ್ದೇಶದಿಂದ ಸರ್ಜರಿ ಆದ ಮೇಲೆ ರೇಡಿಯೇಷನ್ ಕೊಟ್ಟು ಕ್ಯಾನ್ಸರ್ ಇರುವಂತಹ ಸೆಲ್ಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ. ಆದರೆ ಒಂದು ಡ್ರಾಬ್ಯಾಕ್ ಅಂದರೆ ರೇಡಿಯೇಷನ್ ಮಾಡಿದಾಗ ಸುತ್ತಲಿಂದ ನಾರ್ಮಲ್ ಟಿಶ್ಯೂನ ಮೇಲೆ ಸಹ ಡ್ಯಾಮೇಜ್ ಆಗುತ್ತೆ. ಹಿಂದಿನ ಕಾಲದಲ್ಲೆಲ್ಲ ರೇಡಿಯೇಷನ್ ಅಂದರೆ ಫುಲ್ ಬರ್ನ್ ಆಗ್ತಾಯಿತ್ತು ಟಿಶ್ಯೂಗಳೆಲ್ಲ. ಈಗೆಲ್ಲ ವಿಶೇಷವಾದ ಕಂಪ್ಯೂಟರ್ ತಂತ್ರಜ್ಞಾನದಿಂದ MDRT ಅಂತ ಹೇಳಿ ಒಂದು ಕಂಪ್ಯೂಟರ್ ಮುಖಾಂತರ ಯಾವ ಜಾಗದಲ್ಲಿ ಕ್ಯಾನ್ಸರ್ ಇದೆ ಅಂತೇಳಿ ಆ ಪರ್ಟಿಕ್ಯುಲರ್ ಲೊಕೇಶನಿಗೆ ಮಾತ್ರ ರೇಡಿಯೇಷನ್ ವಿಕಿರಣ ಚಿಕಿತ್ಸೆ ನೀಡಿ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಮಾಡಲಿಕ್ಕಾಗತ್ತೆ. ಸೊ ಬಾಯಿ ಕ್ಯಾನ್ಸರಿಗೆ ಸ್ಟೇಜ್ 1, ಸ್ಟೇಜ್ 2ಗೆ ಸರ್ಜರಿ ಮತ್ತು ರೇಡಿಯೋಥೆರಪಿ. ಇನ್ನು ಕೀಮೊಥೆರಪಿ ಅಂದರೆ ನಾವು ಔಷಧಿಗಳನ್ನು ಇಂಜೆಕ್ಷನ್ ಕೊಡುವಂಥದ್ದು. ಕೀಮೊಥೆರಪಿ ಕೊಟ್ಟಾಗ ಬಹಳಷ್ಟು ರೋಗಿಗಳಿಗೆ ಡಿಸ್ಕಂಫರ್ಟ್ ಆಗುತ್ತೆ. ಅಂದರೆ ಕೂದಲು ಉದುರುವಂಥದ್ದು, ಬಾಯಿ ಉರಿಯುವಂಥದ್ದು, ದೇಹದೆಲ್ಲೆಡೆ ಆಹಾರ ತೆಗೆದುಕೊಳ್ಳುವಾಗ ಉರಿಯುವಂಥದ್ದು, ಕಣ್ಣುರಿ, ಬೇರೆ ಬೇರೆ ರೀತಿಯ ತೊಂದರೆಗಳಾಗತ್ತೆ. ಕೀಮೊಥೆರಪಿ ಲಾಸ್ಟ್ ಸ್ಟೇಜಲ್ಲಿ ಕೊಡುವಂಥದ್ದು. ಒಬ್ಬ ವ್ಯಕ್ತಿಗೆ ಬೇರೆ ಕಡೆ ದೇಹದ ಕಡೆ ಸ್ಪ್ರೆಡ್ ಆಗಿದೆ, ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತ ಆದಾಗ ಕೀಮೊಥೆರಪಿ ಕೊಟ್ಟು ಬದುಕಿರುವಷ್ಟು ಸಮಯ ಅವರು ಚೆನ್ನಾಗಿ ಕಂಫರ್ಟಬಲ್ ಲೈಫ್ ಲೀಡ್ ಮಾಡಲಿ ಅಂತೇಳಿ ಕೊಡುವಂಥದ್ದು. ಸೊ ಯಾವ ರೀತಿಯ ಚಿಕಿತ್ಸೆ ಅನ್ನೋದನ್ನು ನಾವು ಬಯಾಪ್ಸಿ ಮಾಡಿ ಯಾವ ಟ್ಯೂಮರ್ ಅಂತ ನೋಡ್ತೇವೆ, ಆಮೇಲೆ ಯಾವ ಸ್ಟೇಜ್ನಲ್ಲಿದೆ ಅಂತ ನೋಡ್ತೇವೆ, ಆಮೇಲೆ ಎಲ್ಲೆಲ್ಲ ಹರಡಿದೆ ಅಂತ ನೋಡ್ತೇವೆ. ಇದನ್ನೆಲ್ಲ ನೋಡಿ ಒಂದು ಚಿಕಿತ್ಸೆ ಮಾಡೋದು ಇದು ಟೀಮ್ ವರ್ಕ್. ಕ್ಯಾನ್ಸರ್ ಥೆರಪಿ ಅನ್ನೋದು, ಟ್ರೀಟ್ಮೆಂಟ್ ಅನ್ನೋದು ಆಂಕೋ ಸರ್ಜನ್ ಇರಬೇಕಾಗತ್ತೆ.
ಅದ್ರ ಜೊತೆಗೆ ENT ಸರ್ಜನ್ ಇರಬೇಕಾಗುತ್ತೆ, ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ ಇರುತ್ತೆ, ರೇಡಿಯೇಷನ್ ಆಂಕಾಲಜಿಸ್ಟ್ ಅಂತ ಇರಬರುತ್ತೆ, ಮೆಡಿಕಲ್ ಆಂಕಾಲಜಿಸ್ಟ್ ಅಂದರೆ ಕೀಮೋಥೆರಪಿ ಕೊಡುವಂಥದ್ದು, ರೇಡಿಯೇಷನ್ ಆಂಕಾಲಜಿಸ್ಟ್ ಅಂದರೆ ರೇಡಿಯೇಷನ್ ಕೊಡುವಂಥದ್ದು, ಸ್ಪೀಚ್ ಥೆರಪಿಸ್ಟ್ ಬೇಕಾಗುತ್ತೆ. ಸೊ ದೇಹದ ಬಾಯಿಯ ಭಾಗವನ್ನು ಕಟ್ ಮಾಡಿದ ಮೇಲೆ ಪ್ರಾಸ್ತೋಡಾಂಟಿಸ್ಟ್ ಬೇಕಾಗತ್ತೆ ರಿಪ್ಲೇಸ್ ಮಾಡಲಿಕ್ಕೆ. ಸೊ ಪ್ಲಾಸ್ಟಿಕ್ ಸರ್ಜನ್ಗಳು ಕೆಲವೊಮ್ಮೆ ಬೇಕಾಗತ್ತೆ, ಫ್ಲ್ಯಾಪ್ ಸರ್ಜರಿ ಮಾಡಿ ಬೇರೆ ಕಡೆಯಿಂದ ಕಿತ್ತು ಹೋದ ಕ್ಯಾನ್ಸರ್ ಗಡ್ಡೆಯನ್ನು ರಿಪ್ಲೇಸ್ ಮಾಡೋಕ್ಕೆ. ಸೊ ಇದೊಂದು ರೀತಿಯ ಟೀಮ್ ವರ್ಕು, ಎಲ್ಲವನ್ನು ಒಬ್ಬರೇ ಮಾಡಲಿಕ್ಕೆ ಆಗೋದಿಲ್ಲ. ಒಟ್ಟಿನಲ್ಲಿ ನಾನು ವೀಕ್ಷಕರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಬಾಯಿ ಕ್ಯಾನ್ಸರ್ ಬಹಳ ಸುಲಭವಾಗಿ ಗುರುತಿಸ್ಬೋದು, ಆರಂಭಿಕ ಹಂತದಲ್ಲೇ ಗುರುತಿಸಿ ಚಿಕಿತ್ಸೆ ಮಾಡ್ಬೋದು, ಪರಿಣಾಮಕಾರಿ ಚಿಕಿತ್ಸೆಯನ್ನು ನೀಡಲಿಕ್ಕಾಗತ್ತೆ, ಗುಣಪಡಿಸ್ಬೋದು. ಚಿಕಿತ್ಸೆ ಮಾಡಲಾಗದ ರೋಗ ಅಲ್ಲ ಬಾಯಿ ಕ್ಯಾನ್ಸರ್. ಆದರೆ ನೀವು ಟೈಮ್ ವೇಸ್ಟ್ ಮಾಡಿದರೆ ಬೇರೆ ಬೇರೆ ಕಡೆ ಚಿಕಿತ್ಸೆ 10 ವೈದ್ಯರ ಬಳಿ ತೋರಿಸೋದು, ಬೇರೆ ಬೇರೆ ರೀತಿಯ ಚಿಕಿತ್ಸೆ ಮಾಡುವುದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ಒಬ್ಬರೇ ವೈದ್ಯರ ಬಳಿ ಹೋಗಿ ಅವರು ಸೂಚಿಸಿದ ವೈದ್ಯರ ಬಳಿ ಪರಿಪೂರ್ಣವಾದ ಚಿಕಿತ್ಸೆ ಆದಷ್ಟು ಬೇಗ ಕೊಡಿಸಿದರೆ ಖಂಡಿತವಾಗಿ ಸಹ ಕ್ಯಾನ್ಸರನ್ನು ಗುಣಪಡಿಸ್ಬೋದು. ಸಾಧಾರಣವಾಗಿ ನಮ್ಮಲ್ಲಿ ಒಂದು ನಂಬಿಕೆ ಇರ್ತದೆ, ಅದರಲ್ಲೂ ಗ್ರಾಮೀಣ ಪರಿಸರದಲ್ಲಿ ಅಥವಾ ವಿದ್ಯಾವಂತರು ಇದನ್ನು ನಂಬಿಕೊಂಡಿರ್ತಾರೆ. ಆಯುರ್ವೇದಿಕ ಚಿಕಿತ್ಸೆ, ಇಂತಹ ಸಂದರ್ಭದಲ್ಲಿ ಬಾಯಿ ಕ್ಯಾನ್ಸರ್ ಆದರೆ ಅದಕ್ಕೆ ಆಯುರ್ವೇದಿಕ ಚಿಕಿತ್ಸೆ ಅಥವಾ ಹಳ್ಳಿ ಮದ್ದು, ಸುಲಭವಾಗಿ ನಮಗೆ ಸಿಗುವಂತಹದ್ದು ಹಳ್ಳಿ ಮದ್ದು. ಅಂದರೆ ಅವರು ಯಾವುದೋ ಒಂದೆರಡು ಮದ್ದುಗಳಲ್ಲಿ ಅವರು ಪ್ರಸಿದ್ಧರಾಗಿರ್ತಾರೆ, ಅಂತಹವರನ್ನು ನಾವು ಅವಲಂಬಿಸುವುದು. ಅಥವಾ ಒಮ್ಮೊಮ್ಮೆ ನಮ್ಮ ನಂಬಿಕೆಗಳು, ನಮ್ಮ ಪೂಜೆ, ನಮ್ಮ ದೈವ ದೇವರು ನಮ್ಮನ್ನು ಉಳಿಸ್ತಾರೆ ಎನ್ನುವಂತಹ ನಂಬಿಕೆಗಳು, ಇದರ ಮೊರೆ ಹೋಗುವುದು, ಇಂತಹದ್ದೆಲ್ಲ ನಾವು ನೋಡ್ತೇವೆ. ತಾಯ್ತ ಕಟ್ಟುವುದೆಲ್ಲ, ಇದೆಲ್ಲ ಏನು ಇದಕ್ಕೆ ಉಪಯೋಗ ಬರ್ತದಾ? ಇದು ಮಂತ್ರ ತಂತ್ರ ತಾಯಿತೆಗಳಿಗೆ ಬಗ್ಗುವಂಥ ರೋಗ ಕ್ಯಾನ್ಸರ್ ಅಲ್ಲ. ಖಂಡಿತವಾಗಿ ಸಹ ನಾನು ಹೇಳ್ತೇನೆ, ಆರಂಭಿಕ ಹಂತಗಳಲ್ಲಿ ನಮಗೆ ಕ್ಯಾನ್ಸರಿಗೆ ಇಂಗ್ಲೀಷ್ ಮದ್ದು, ಸರ್ಜರಿ, ರೇಡಿಯೇಷನ್ ಅತಿ ಅಗತ್ಯ. ಅಲ್ಲಿ ನೀವು ಮಂತ್ರ ಮಾಡಲಿಕ್ಕೆ ಹೋದರೆ, ಪೂಜೆ ಮಾಡೋದು, ಪುರಸ್ಕಾರ ಮಾಡೋದು, ತಂತ್ರ ಮಾಡೋದು, ತಾಯಿತ ಕಟ್ಟುವುದು, ಮಂತ್ರವಾದಿ ಬಳಿ ಹೋಗುವುದು, ಇದೆಲ್ಲ ಮಾಡೋದರಿಂದ ಯಾವುದೇ ರೀತಿಯ ಪ್ರಯೋಜನ ಆಗಲಿಕ್ಕಿಲ್ಲ. ನೀವು ಈ ರೀತಿ ಮಾಡೋದರಿಂದ ನಿಮ್ಮ ಟ್ರೀಟ್ಮೆಂಟಿನ ಸಮಯ ವ್ಯರ್ಥವಾಗ್ತದೆ. ನೀವು ಸ್ಟೇಜ್ 1ನಲ್ಲಿ ಇರ್ತೀರಾ, ನೀವು ಮಂತ್ರವಾದಿಯವರಿಗೆ ಹೋಮ ಹವನ ಮಾಡಿಕೊಂಡು, ಹೋಮ ಹವನ ಮಾಡಬೇಕು. ನಾನು ಸಹ ದೇವರನ್ನು ನಂಬುವ ಮನುಷ್ಯ, ಎಲ್ಲ ವೈದ್ಯರು ಅಷ್ಟೇ. ದೇವರು ನಮಗೆ ಆಶೀರ್ವಾದ ಯಾವತ್ತೂ ಬೇಕು. ಒಂದು ಸುಪ್ರೀಂ ಪವರ್ ಅಂತ ಇದೆ. ನಾವು ಸಹ ಅಷ್ಟೇ, ಆಪರೇಷನ್ ಥಿಯೇಟ್ರ್ ಹೋಗುವಾಗ ಫಸ್ಟ್ ದೇವರನ್ನು ನೆನೆಸ್ಕೊಂಡು ನಮಸ್ಕಾರ ಮಾಡಿ ನೆನೆಸ್ಕೊಂಡು ಸರ್ಜರಿ ಮಾಡೋಗಳು ನಾವು ಹೋಗುವಂಥದ್ದು. ಯಾಕೆಂದರೆ ಆಶೀರ್ವಾದ ನಮಗೆ ಬೇಕು, ದೈವಾನುಗ್ರಹ ಬೇಕು, ಆದರೆ ನಮ್ಮ ಪ್ರಯತ್ನ ಇರಬೇಕಲ್ಲಿ. ಮನುಷ್ಯ ಪ್ರಯತ್ನ ಮಾಡಲೇಬೇಕಾಗತ್ತೆ. ಸೊ ಆರಂಭಿಕ ಹಂತದಲ್ಲಿ ಇರುವಾಗ ನೀವು ದಯವಿಟ್ಟು ಆಯುರ್ವೇದಿಕ್ ಚಿಕಿತ್ಸೆ ಇರ್ಬೋದು, ಮಂತ್ರವಾದಿ ಇರ್ಬೋದು, ಮತ್ತು ಈಗೀಗ ಹೊಸದಾಗಿ ಗೋ ಅರ್ಕ ಅಂತ ಹೇಳಿ ಏನು ಹೇಳ್ತಾರೆ, ಅದು ಸಹ ಹೆಚ್ಚಿನವರು ಟ್ರೈ ಮಾಡ್ತಾರೆ. ಇದೆಲ್ಲ ಒಂದು ವ್ಯಕ್ತಿಯ ನಂಬಿಕೆಯ ವಿಚಾರ, ಅದನ್ನು ನಾವು ಜಾಸ್ತಿ ಕಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಒಬ್ಬ ವ್ಯಕ್ತಿಗೆ ತಾಯಿತ ಕಟ್ಟುವಂಥದ್ದು ಇದೆಲ್ಲ ನಾವು ಚಿಕಿತ್ಸೆ, ಸರಿಯಾದ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಪಡೆದ ನಂತರ ಈ ಸಪ್ಲಿಮೆಂಟರಿ ಟ್ರೀಟ್ಮೆಂಟ್ಗಳನ್ನು ಮಾಡಿಸಿ. ನಿಮ್ಮ ನಂಬಿಕೆಯ ಬಗ್ಗೆ ನಾವು ಮಾತಾಡಲಿಕ್ಕೆ ಇರೋದಿಲ್ಲ. ಒಬ್ಬ ವ್ಯಕ್ತಿಯ ಒಂದು ವಸ್ತುವನ್ನು ನಂಬಿದರೆ, ಒಂದು ದೇವರ ಮೇಲೆ ನಂಬಿದರೆ ಅದನ್ನು ನೀವು ಮಾಡಿ, ಬಟ್ ಅದನ್ನೇ ಟ್ರೀಟ್ಮೆಂಟ್ ಅಂತ ನಾನು ಮಾಡಿ ಅಂತ ಹೇಳಲ್ಲ. ನಿಮ್ಮ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ಸೂಕ್ತ ವೈದ್ಯರ ಬಳಿ ಚಿಕಿತ್ಸೆ ತೆಗೆದುಕೊಂಡು ಜೊತೆಗೆ ಉಳಿದದ್ದೆಲ್ಲ ಮಾಡಿ. ಇದು ಮಾಡೋದು ಬಿಟ್ಟು ಬರೀ ಬೇರೆ ಎಲ್ಲ ಮಾಡಿ ಇದನ್ನು ಮಾಡದಿದ್ದರೆ ಖಂಡಿತವಾಗಿಯೂ ಕ್ಯಾನ್ಸರ್ ಮಾರಣಾಂತಿಕವಾಗುವ ಸಾಧ್ಯತೆ ಇದೆ. ಹೇಳುವುದಿಷ್ಟೇ, ಕ್ಯಾನ್ಸರ್ ಗುಣಪಡಿಸಬಹುದಾದಂಥ ರೋಗ. ಆದಷ್ಟು ಬೇಗ ಚಿಕಿತ್ಸೆ ತೆಗೆದುಕೊಳ್ಳಿ, ಖಂಡಿತವಾಗಿ ಸಹ ಕ್ಯಾನ್ಸರನ್ನು ಗೆಲ್ಬೋದು. ನಮ್ಮ ಮುಂದೆ ದೃಷ್ಟಾಂತಗಳಿದೆ. ಯುವರಾಜ್ ಸಂಘ್ ಇದ್ದಾರೆ, ಕ್ಯಾನ್ಸರನ್ನು ಗೆದ್ದಿದ್ದಾರೆ. ಲೀಸಾರೇ ಇದ್ದಾರೆ, ಅವರು ಸಹ ಕ್ಯಾನ್ಸರನ್ನು ಗೆದ್ದಿದ್ದಾರೆ. ಹಲವಾರು ಮಾಡೆಲ್ಗಳಿದ್ದಾರೆ. ಕ್ಯಾನ್ಸರ್ ಬಂದರೂ ಸಹ ಈಗ ತಾನೇ ಮೊನ್ನೆ ನೋಡಿದೆ, ಯಾರೋ ಫಿಲ್ಮ್ ಆ್ಯಕ್ಟರ್ ಇರ್ಫಾನ್ ಖಾನ್, ಯಾರೋ ಫೇಮಸ್ ಫಿಲ್ಮ್ ಆ್ಯಕ್ಟರ್, ಅವರಿಗೂ ಸಹ ಕ್ಯಾನ್ಸರ್ ಇದೆ ಅಂತೆ, ಚಿಕಿತ್ಸೆ ನಡೀತಾ ಇದೆ ಅಂತೆ. ಕೆಲವೊಂದು ಇತ್ತೀಚೆಗೆ ಒಬ್ಬಳು ಸೋನಾಲಿ ಬೇಂದ್ರೆ ಅಂತ, ಅವಳಿಗೂ ಕ್ಯಾನ್ಸರ್ ಇದೆ ಅಂತ, ಅದಕ್ಕೆ ಚಿಕಿತ್ಸೆ ನಡೀತಾ ಇದೆ. ದೊಡ್ಡ ಮನುಷ್ಯರಿಗೆ ಕ್ಯಾನ್ಸರ್ ಆದಾಗ ಎಲ್ಲರಿಗೂ ಗೊತ್ತಾಗುತ್ತೆ, ಆದರೆ ಸಾಮಾನ್ಯ ಮನುಷ್ಯರಿಗೆ ಕ್ಯಾನ್ಸರ್ ಆದಾಗ ಯಾರಿಗೂ ಗೊತ್ತಾಗೋದಿಲ್ಲ. ನಾನು ಒಬ್ಬ ವೈದ್ಯನಾಗಿ ನನಗೂ ಒಂದು ಸಾಮಾಜಿಕ ಹೊಣೆಗಾರಿಕೆ ಇದೆ. ಸಾಮಾನ್ಯ ಜನರಲ್ಲಿ ನಾನು ಹೇಳೋದಿಷ್ಟೇ, ಕ್ಯಾನ್ಸರ್ ಬಂದಿದೆ ಅಂತ ಎದೆಗುಂದಬೇಡಿ. ಕ್ಯಾನ್ಸರ್ ಬಂದರೆ ಸಾಯ್ತೇವೆ ಅಂತ ಹೇಳುವ ಮನೋಭಾವವನ್ನು ಬಿಟ್ಟುಬಿಡಿ. ಕ್ಯಾನ್ಸರಿಗೂ ಸಹ ಈಗ ಸರ್ಕಾರದಿಂದ ವಿಶೇಷವಾದ ಸ್ಕೀಮ್ಗಳಿದೆ. ವಾಜಪೇಯಿ ಆರೋಗ್ಯಶ್ರೀ ಇದೆ, ರಾಜೀವ್ ಗಾಂಧಿ ಆರೋಗ್ಯಶ್ರೀ ಇದೆ ಅಂತೆ, ಹಲವಾರು ಸ್ಕೀಮ್ಗಳಿದೆ. ಬಡವರಿಗೆ ದೌರ್ಭಾಗ್ಯ ಅಂದರೆ ಹೆಚ್ಚಿನ ಕ್ಯಾನ್ಸರ್ಗಳು ಬಡವರಿಗೆ ಬರ್ತದೆ. ಆದರೆ ಬಡವರಿಗೆ ಬೇಕಾಗಿ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಹಲವಾರು ಸ್ಕೀಮ್ಗಳಿದೆ. ಚಿಕಿತ್ಸೆ ಉಚಿತವಾಗಿ ಸಿಗ್ತದೆ. ರಾಜೀವ್ ಗಾಂಧಿ ಆರೋಗ್ಯಶ್ರೀ ಇರ್ಬೋದು, APL ಕಾರ್ಡ್ ಹೋಲ್ಡರ್ನವರಿಗೆ, ವಾಜಪೇಯಿ ಆರೋಗ್ಯಶ್ರೀ BPL ಕಾರ್ಡ್ ಹೋಲ್ಡರ್ನವರಿಗೆ, ಬಡವರಿಗೆ ಸಹ ಸಂಪೂರ್ಣ ಪರಿಪೂರ್ಣ ಕಿರಣ. ಒಂದು ರೇಡಿಯೇಷನ್ ಚಿಕಿತ್ಸೆಗೆ ಏನಿಲ್ಲ ಅಂದರೆ 80,000 ರೂಪಾಯಿ ಖರ್ಚಾಗುತ್ತೆ. ಕೀಮೋಥೆರಪಿಗೂ ಔಷಧಿಗಳೆಲ್ಲ ಬಹಳಷ್ಟು ಕಾಸ್ಟ್ಲಿ. ಇದೆಲ್ಲವನ್ನು ಸರ್ಕಾರ ಉಚಿತವಾಗಿ ನೀಡ್ತಾ ಇದೆ. ಸೊ ಜನರಿಗೆ ಚಿಕಿತ್ಸೆಯ ಅವಕಾಶ ಇದೆ,
ಸಮಯ ವ್ಯರ್ಥ ಮಾಡಬೇಡಿ, ಸೂಕ್ತ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ಪಡೆಯಿರಿ, ಕ್ಯಾನ್ಸರನ್ನು ಗೆಲ್ಬೋದು ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಡಾಕ್ಟರ್ ಅವರು ಬಹಳ ಒಳ್ಳೆಯ ಮಾತು ಹೇಳಿದರು. ನಮ್ಮ ರೋಗ ಲಕ್ಷಣ ಪತ್ತೆಯಾದ ತಕ್ಷಣ ಅದಕ್ಕೆ ಒಳ್ಳೆಯ ಚಿಕಿತ್ಸೆಯನ್ನು ನಾವು ಮಾಡಿಸುವಂತಹ ಆ ಒಂದು ಪ್ರಯತ್ನ ಮಾಡಬೇಕು. ನಮ್ಮ ಪ್ರಯತ್ನಕ್ಕೆ ದೈವಾನುಗ್ರಹ ಯಾವತ್ತೂ ಇದೆ. ನಾನು ಅದೆಷ್ಟೋ ಬಾರಿ ನೋಡಿದ್ದಿದೆ, ದೇವರುಗಳ ಬಳಿ ಹೋಗಿ ತಮ್ಮ ಆ ಒಂದು ರೋಗಕ್ಕೆ ಮದ್ದನ್ನು ಅವರು ಕೇಳುವಾಗ ದೈವ ನುಡಿಕೊಡುವುದು ಅಷ್ಟೇ, ಇದು ಎನ್ನ ಪ್ರಸಾದ ನಿಖಲ್ನ ಮದ್ದು ಮನ್ಪುನೇನು ಸರಿ ಮನ್ಪುಳೆ ಎನ್ನ ಪ್ರಸಾದ ನಿಖಲೇನು ಕಾಪುಂಡು ಹೇಳಿ. ಅಂದರೆ ಮದ್ದು ಮಾಡಬೇಡಿ ಹೇಳಿಕೊಂಡು ದೈವ ಕೂಡ ಹೇಳುವುದಿಲ್ಲ. ದೈವ ಹೇಳುವುದು ಮದ್ದನ್ನು ಸರಿ ಮಾಡಿ ನನ್ನ ನಂಬಿಕೆ ನಿಮ್ಮನ್ನು ಕಾಯ್ತದೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ನಮ್ಮ ನಂಬಿಕೆಗಳು ನಮ್ಮಲ್ಲಿರಲಿ, ಆದರೆ ಅದರೊಟ್ಟಿಗೆ ನಾವು ಮಾಡುವಂತಹ ಚಿಕಿತ್ಸೆ ಅದು ಸರಿಯಾದ ದಿಕ್ಕಿನಲ್ಲಿ ಇರಲಿ ಅಂತ ಹೇಳಿಕೊಳ್ಳುತ್ತಾ ನಮ್ಮ ಬಾಯಿಯ ಕ್ಯಾನ್ಸರ್, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇಡುವಂತಹ ಈ ಮಾಹಿತಿ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು ಈ ನಿಮ್ಮ ಆರೋಗ್ಯಕ್ಕೊಂದು ಕೈ ಬಿಡಿಯಲ್ಲಿ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳು.